ಪುತ್ತೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ನಡೆಯುತ್ತಿರುವ ಚರ್ಮುರಿ ಹಬ್ಬಕ್ಕೆ ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿದ್ದಾರೆ. ಬಂಟರ ಭವನದ ಎದುರುಗಡೆ ಇರುವ ಜಿಎಲ್ ಟ್ರೇಡ್ ಸೆಂಟರ್ನಲ್ಲಿ ಕಾರ್ಯಾಚರಿಸುತ್ತಿರುವ ಬಂಟ್ವಾಳ ಪ್ರಭು ಚರ್ಮುರಿಯಲ್ಲಿ ಚರ್ಮುರಿ ಹಬ್ಬ ನಡೆಯುತ್ತಿದ್ದು, ಶಾಸಕ ಸಂಜೀವ ಮಠಂದೂರು ಅವರು ಭೇಟಿ ನೀಡಿ ಚರ್ಮುರಿಯನ್ನು ಆಸ್ವಾದಿಸಿ ಪ್ರಭು ಚರ್ಮುರಿಯ ಮಾಲೀಕರಾದ ರಾಜೇಶ್ ಪ್ರಭು ಅವರನ್ನು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಪುತ್ತೂರಿನ ಜನತೆಗೆ ಚರ್ಮುರಿ ಹಬ್ಬದ ಸಂಭ್ರಮವನ್ನು ತಂದುಕೊಟ್ಟಂಥ ಬಂಟ್ವಾಳ ಪ್ರಭು ಚರ್ಮುರಿಯ ನಮ್ಮ ಮಾಲಕರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಒಂದು ಕುರ್ಲರಿಯಲ್ಲಿ ಎಷ್ಟು ವಿಧದ ಚರ್ಮುರಿ ಮಾಡ್ಬೋದು ಮತ್ತು ಆ ಟೇಸ್ಟನ್ನು ಎಷ್ಟು ಜನರಿಗೆ ಹಂಚಬಹುದು ಅಂತೇಳಿ ನಮ್ಮ ಪ್ರಭುಗಳು ತೋರಿಸಿಕೊಟ್ಟಿದ್ದಾರೆ. ಬಹುಶಃ ನಮ್ಮೆಲ್ಲ ಯುವಕರಿಗೆ ಅವರೊಬ್ಬರು ಮಾದರಿ. ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಯುವಕರು ಉದ್ಯೋಗವನ್ನು ಅರಸಿ ಒಂದು ಊರಿಂದ ಒಂದು ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ತನ್ನೂರಿನಲ್ಲಿ ಒಂದಷ್ಟು ಚರ್ಮುರಿಯಲ್ಲಿ ಸಾಧನೆಯನ್ನು ಮಾಡಿ ಚರ್ಮುರಿ ಹಬ್ಬವನ್ನು ಮಾಡಿ ಪುತ್ತೂರಿನ ಜನತೆಗೆ ಆ ಚರ್ಮುರಿ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಒಂದು ಚರ್ಮುರಿ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಅವರ ಆ ಟೇಸ್ಟ್ ಇನ್ನೂ ಪುತ್ತೂರಿನ ಎಲ್ಲ ಜನತೆಗೆ ಸಿಗುವ ಹಾಗೆ ಅವರು ತಾಲೂಕಿನ ಮೂಲೆ ಮೂಲೆಯಲ್ಲಿ ಆ ಚರ್ಮುರಿ ಹಬ್ಬವನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಮಹಾಲಿಂಗೇಶ್ವರ ಅವರಿಗೆ ಇನ್ನಷ್ಟು ನೆಮ್ಮದಿ ಸಮೃದ್ಧಿಯ ಬದುಕನ್ನು ಕೊಡಲಿ ಅಂತೇಳಿ ನಾನು